ಸಂವಿಧಾನದಲ್ಲಿ ಒಂದು ಸಂವಿಧಾನದ ತಿದ್ದುಪಡಿಯನ್ನು ಮಾಡಬೇಕು ಅಂತ ನಮ್ಮ ಮುಂದೆ ಒಂದು ತಿದ್ದುಪಡಿಯನ್ನು ಇಟ್ಟಿರ್ತಾರೆ. ನಾರಿ ಶಕ್ತಿ ವಂದನ್ ಅನ್ನುವ ಹೆಸರಿನಲ್ಲಿ ಇದೊಂದು ಬಹಳ ದೊಡ್ಡ ಆಂದೋಲನ ನಡೀತದೆ. ಎಲ್ಲ ರೀತಿಯಲ್ಲಿ ಕೂಡ ದೇಶದ ಬಹಳಷ್ಟು ಮಹಿಳೆಯರು ಇದಕ್ಕೆ ಮುಂಚೂಣಿಗೆ ಬಂದು ಬಹಳಷ್ಟು ಮಂದಿ ತಮ್ಮ ಬೈಟ್ಗಳನ್ನು ಕೊಟ್ಟದನ್ನು ನಾವು ನೋಡಿದ್ದೇವೆ. ರಾಜಕೀಯವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಂಡಂತಹ ಎಲ್ಲ ಮಹಿಳೆಯರು ಕೂಡ ಒಂದೊಂದು ಬೈಟ್ಗಳನ್ನು ಕೊಡ್ತಾರೆ. ನಾರಿ ಶಕ್ತಿ ವಂದನ್ ಬಹಳ ಗಟ್ಟಿತನದಲ್ಲಿ ನಿಲ್ಲಬೇಕು, ನಮಗೂ 33% ರಿಸರ್ವೇಷನ್ ಸಿಗಬೇಕು, ಮಹಿಳೆಯರು ಮುಂದೆ ಬರಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಕನಸಾಗಿತ್ತು. ಕಳೆದ ಶುಕ್ರವಾರ ದೇಶದಲ್ಲಿ ಒಂದು ಬಹಳ ದೊಡ್ಡ ಕರಾಳ ದಿನವಾಗಿ ಉಳಿತದೆ. ಎಲ್ಲ ಮಹಿಳೆಯರು ಪಟ್ಟಂತಹ ಆಸೆ ಅಲ್ಲಿ ನಿರಾಸೆ ಆಗ್ತದೆ. ಇವತ್ತು ನಾವೆಲ್ಲ ಊಹಿಸ್ಲಿಕ್ಕೆ ಆಗಲೇ ಇಲ್ಲ 230 ಮಂದಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತಾದರೆ ದೇಶದ ಮಹಿಳೆಯರು ಇದನ್ನು ಯಾವತ್ತೂ ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ. ಬರೋಬ್ಬರಿ 12 ವರ್ಷದಲ್ಲಿ ಯಾವುದಾದ್ರೂ ಒಂದು ಬಿಲ್ ಅದು ಹಿಂದುಳಿತು, ಅದು ಬಹಳಷ್ಟು ಬೇಜಾರಲ್ಲಿ ನಾವು ಈ ವಿಷಯವನ್ನು ಹೇಳಲೇಬೇಕು. ನನಗೆ ಬಹಳ ಸಲ ಅನಿಸೋದಿದೆ, ಲಡ್ಕಿ ಹೂ ಮೇ ಲಡ್ ಸಕ್ತಿ ಹೂ ಅಂತ ಹೇಳಿದವರು ಇವತ್ತು ಒಬ್ಬ ಮಹಿಳೆಯರಿಗೆ ಈ ರೀತಿ ಅವಮಾನವನ್ನು ಮಾಡ್ತಾರೆ ಅಂತ ಆದರೆ ಇದು ಇವತ್ತು ಮೋದಿಜಿಯವರು ಸೋತದ್ದಲ್ಲ, ಇವತ್ತು ಅವರ ಸರ್ಕಾರ ಸೋತದ್ದಲ್ಲ, ಇದು ದೇಶದ 71 ಕೋಟಿ ಮಹಿಳೆಯರ ಸೋಲು ಅಂತ ನಾನು ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳಷ್ಟು ಹೋರಾಟಗಳನ್ನು ನೋಡಿದವರು ನಾವು, ಮಹಿಳೆಯರು ಮುಂಚೂಣಿಯಲ್ಲಿದ್ದವರು ನಾವು. ಇದಕ್ಕೆ ನಾವು ಉತ್ತರವನ್ನು ಎಲ್ಲಿ ಕೊಡಬೇಕು ಕೇಳಿದರೆ, ಬಹಳ ಹರಿತವಾದಂತಹ ಅಸ್ತ್ರ ಯಾವುದಾದ್ರೂ ಇದ್ದರೆ ಅದು ಮತದಾನ. ಮುಂದಿನ ಚುನಾವಣೆಯಲ್ಲಿ ಇದಕ್ಕೊಂದು ಬಹಳ ದೊಡ್ಡ ಬೆಲೆಯನ್ನು ಕಾಂಗ್ರೆಸ್ ತೆರ್ತದೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಬಹಳ ನಾಚಿಕೆ ಆಗಬೇಕು ಯಾರಿಗೆ ಕೇಳಿದರೆ, 230 ಮಂದಿಯನ್ನು ಆಯ್ಕೆ ಮಾಡಿದಂತಹ ಅವರಿಗೆ ಮತ ಹಾಕಿದಂತಹ ಮಹಿಳೆಯರಿಗೆ ಇದು ಮಾಡಿದ ಸೋಲು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮಗಲ್ಲ, ನಾವಂತೂ ವಿರೋಧಿಗಳೇ ಬಿಡಿ. ಅವರಿಗೆ ಮಸೂದೆಯನ್ನು ಮಂಡನೆ ಮಾಡಿದ ಮೇಲೆ ಪ್ರಧಾನಿಯವರ ಕಣ್ಣುಗಳಲ್ಲಿ ನಾವು ಕಣ್ಣೀರನ್ನು ಕಂಡಿದ್ದೇವೆ. ಇವತ್ತಿನ ಮಹಿಳೆಯರಿಗೆ ನಾನು ಕ್ಷಮೆ ಯಾಚಿಸ್ತೇನೆ. ಇವತ್ತಲ್ಲ, ಮುಂದೊಂದು ದಿನ ನಿಮಗೆ ರಿಸರ್ವೇಷನ್ ಕೊಡ್ತೇನೆ ಅಂತ ಪ್ರಧಾನಮಂತ್ರಿಗಳು ಹೇಳಿದಾಗ ನಾನು ಈ ಮುಖಾಂತರ ನಮ್ಮ ಪ್ರಧಾನಿಜಿಯವರಿಗೆ ಒಂದು ಮಾತನ್ನು ಹೇಳ್ತೇನೆ. ನಮಗೆ ಗೊತ್ತಿದೆ, ಸಹೋದರಿಗಳ ಭಾವದಲ್ಲೋ ಮಾತೃಭಾವದಲ್ಲೋ ನೀವು ನಮ್ಗೆ ಕೊಟ್ಟಂತಹ ಸ್ಥಾನಮಾನಗಳನ್ನು ನಾವು ಕಂಡಿದ್ದೇವೆ. ನೀವು ಪ್ರಧಾನಿಗಳಾಗಿ ನಮಗೆ ರಾಜಕೀಯವಾಗಿ ನೀವು ಕೊಟ್ಟ ಪ್ರತಿಯೊಂದು ವಿಚಾರಗಳನ್ನು ನಾವು ನೆನಪಲ್ಲಿಟ್ಕೊಳ್ತೇವೆ. ನಾವು ನಿಮ್ಮೊಂದಿಗೆ ಯಾವತ್ತೂ ಸದಾ ಇರ್ತೇವೆ. ನಾರಿ ಶಕ್ತಿ ಇವತ್ತು ಪ್ರಧಾನಮಂತ್ರಿಗಳ ಜೊತೆಗೆ ಇದೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ಅದನ್ನು ಸಾಬೀತುಪಡಿಸ್ತೇವೆ. ಇಡೀ ದೇಶಕ್ಕೆ ಪ್ರತಿ ಟರ್ಮ್ಗಳಲ್ಲಿ ಕೂಡ ಬಜೆಟ್ಗಳನ್ನು ಸಲ್ಲಿಸಿದಂತಹ ನಿರ್ಮಲಾ ಸೀತಾರಾಮನ್ ನಾನು ಇಲ್ಲಿ ನೆನಪಿಸ್ತೇನೆ. ಪಕ್ಷದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಕೇವಲ ಮಹಿಳೆಯರಿಗಾಗಿ ಮಹಿಳೆಯರ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಮಗೆ ಇಲ್ಲಿ ಮಹಿಳೆಯರಿಗೆ ಸಬಲೀಕರಣ ಇದು ಮುಖ್ಯವಾಗಿದೆ. ಸಬಲೀಕರಣ ಆಗಲೇಬೇಕಾಗಿದೆ. ಮೊದಲನೇದಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಅಂದರೆ ಇದರ ಅರ್ಥ, ಎಲ್ಲಿ ಮಹಿಳೆಯರಿಗೆ ಸ್ಥಾನ ಮಾನ ಗೌರವ ಸಿಗುತ್ತದೋ ಅಲ್ಲಿ ದೇವತೆಗಳು ಪ್ರಸನ್ನರಾಗ್ತಾರೆ. ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ನಮಗೆ ಯಶಸ್ಸು ಜಯ ಖಚಿತ. ಆದರೆ ಇವತ್ತು ನಮಗೆ ಇಲ್ಲಿ ಮಹಿಳೆಯರಿಗೆ ಅನ್ಯಾಯವಾಗಿದೆ. 9 ಸೆಪ್ಟೆಂಬರ್ 2023 ಭಾರತದ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದ ದಿನ. ಆ ದಿನ ಭಾರತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸರ್ಕಾರದ ಲೋಕಸಭೆಯಲ್ಲಿ ಈ ಮಸೂದೆಯನ್ನು ಮಂಡಿಸಿತು. 20 ಸೆಪ್ಟೆಂಬರ್ಗೆ ಲೋಕಸಭೆ, 21 ಸೆಪ್ಟೆಂಬರ್ಗೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾಯಿತು. ಈ ಕಾಯ್ದೆ ಏನು ಹೇಳ್ತದೆ ಅಂದರೆ, ಲೋಕಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲು ಸ್ಥಾನಗಳು, 33% ಮೀಸಲಾತಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮಹಿಳೆಯರಿಗೂ ಮತ್ತು 33 ಒಳ ಮೀಸಲಾತಿ. ದೆಹಲಿ ವಿಧಾನಸಭೆಗೂ ಈ ಕಾನೂನು ಅನ್ವಯ. ದೆಹಲಿಯಿಂದ ಪಾಂಡಿಚೇರಿವರೆಗೂ ಈ ಮೀಸಲು ಅನ್ವಯವಾಗ್ತದೆ. ಜಾರಿಗೊಳಿಸಬೇಕು ಅನ್ನುವ ಉದ್ದೇಶದಿಂದ ಒಂದು ಅಧಿವೇಶನವನ್ನು ಅದಕ್ಕೋಸ್ಕರನೇ ಮಾಡಿ ಎಲ್ಲರ ಬೆಂಬಲವನ್ನು ಕೇಳಿ ನಾವು ಮಾಡುವ ಎನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆದರೆ ಅವರ ಪರವಾಗಿರುವಂಥವರು ಮಾತ್ರ ಕೈ ಎತ್ತಿ ವಿರೋಧ ಪಕ್ಷದವರು ನಮಗೆ ಬೆಂಬಲವನ್ನು ಸೂಚಿಸಲಿಲ್ಲ. ಆದ ಕಾರಣ ಇವತ್ತು ಆ ಮಸೂದೆಯನ್ನು ಅಂಗೀಕಾರ ಮಾಡಲಿಕ್ಕೆ ಆಗಲಿಲ್ಲ. ಇದು ನಮಗೆಲ್ಲ ಮಹಿಳೆಯರಿಗೆ ಬೇಸರ ತಂದಿರುವಂಥ ವಿಷಯ. ಇವತ್ತು ಒಬ್ಬನ ಭಾಷಣದಲ್ಲಿ ನಾವೆಲ್ಲ ಹೇಳ್ತೇವೆ, ನಾರಿ ಶಕ್ತಿಗೆ ನಾವು ಮಹಿಳೆಯರ ಪರವಾಗಿದ್ದೇವೆ,
ಮಹಿಳೆಯರು ಮುಂದೆ ಬರಬೇಕು. ಈ ಸಮಾಜದಲ್ಲಿ ಅವರು ಕೂಡ ಅಬಲೆಯಲ್ಲ, ಅವಳು ಸಬಲೆಯಾಗಿದ್ದಾರೆ ಎನ್ನುವುದನ್ನು ತೋರಿಸಿಕೊಡ್ಬೇಕು ಎನ್ನುವ ಮಧ್ಯರಾತ್ರಿ ಒಂಟಿಯಾಗಿ ಮಹಿಳೆ ಯಾವಾಗ ನಡೀತಲ್ಲ ಆಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೋದು ಅಂತೇಳಿ. ಆದರೆ ಇವತ್ತು ಮಧ್ಯರಾತ್ರಿ ಬಿಟ್ಟು ನಡು ಮಧ್ಯಾಹ್ನದಲ್ಲಿ ನಡಿಲಿಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಆಗಲಿಕ್ಕೆ ಕಾರಣ ಇವತ್ತು ವಿರೋಧ ಪಕ್ಷ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೆ. ಯಾಕಂತ ಹೇಳಿದ್ರೆ ಮೊನ್ನೆಯ ಅಧಿನಿಯಮದ ಏನು ಮಂಡನೆಗೆ ಅವರು ಪರವಾಗಿ ನಿಲ್ತಿದ್ರೆ ನಾವು ಅವರನ್ನು ಬೆಂಬಲಿಸಿದ್ದೆವು, ನಾವು ಅವರ ಪರವಾಗಿರ್ತೇವೆ, ಅವರನ್ನು ನಂಬಬಹುದಿತ್ತು. ಇವತ್ತು ನಮಗೆ ನಂಬಿಕೆ ಕಲೆಯನ್ನು ಕಳೆದುಕೊಳ್ಳುವಂಥ ಸಂದರ್ಭ ಹುಟ್ಟಿದೆ. ಯಾಕಂದರೆ ಒಂದು ನಾರಿ ಶಕ್ತಿ ಇವತ್ತು ಮಹಿಳೆಯರು ಮುಂದೆ ಬರುವುದು ವಿರೋಧ ಪಕ್ಷದವರಿಗೆ ಅಷ್ಟು ಇಷ್ಟ ಇಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಅವರಿಗೇನಾದರೆ ನಾವೆಲ್ಲಾದರೂ ಮಹಿಳೆಯರು 33% MLA MP ಗಳಾಗಿ ಬಂದರೆ ಗಂಡಸರು ಅವರೇನ ಬೇರೆ ಮೂಲೆ ಗುಂಪಾಗ್ತಾರ ಎನ್ನುವ ಒಂದು ಭಯ ಅವರಿಗೆ ಹುಟ್ಟಿದೆ. ಅದು ಕೂಡ ವಿರೋಧ ಪಕ್ಷದ ಗಂಡಸರಿಗೆ ಮಾತ್ರ ಭಯ ಹುಟ್ಟಿದೆ ಅಂತ ನಾನು ಹೇಳ್ತಿದ್ದೇನೆ. ಇವತ್ತು ನರೇಂದ್ರ ಮೋದಿ ಆಡಳಿತದಲ್ಲಿರುವಂಥ ಒಂದು ಏನು ಅವರ NDAದ ಎಲ್ಲ ಪಕ್ಷಗಳ ಪ್ರಮುಖರು ಅವರಿಗೆ ಸಾಥ್ ಕೊಟ್ಟರು, ವಿರೋಧ ಪಕ್ಷದವರು ಸಾಥ್ ಕೊಡದ ಕಾರಣ ಅದು ಅಂಗೀಕಾರ ಆಗಲಿಲ್ಲ. ಮುಂದಿನ ದಿನದಲ್ಲಿ ಈ ಅಂಗೀಕಾರ ಆಗುವವರೆಗೂ ನಾವು ನಾರಿ ಶಕ್ತಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಇರ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.